ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ. ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಮಗೆ ವಾರಕ್ಕೊಂದು ಆರೋಗ್ಯದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಯಾವಾಗಲೂ ಸರ್ವಸಾಮಾನ್ಯವಾಗಿ ನಾವು ವಾರಕ್ಕೊಂದು ಆರೋಗ್ಯದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ದಿವಸ ಗೃಹ ರಕ್ಷಕ ದಿನಾಚರಣೆಯ ಬಗ್ಗೆ ಮಾಹಿತಿಯನ್ನು ನಮಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನೀಡ್ತಾ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟ್ರೇ, ನೀವು ವೃತ್ತಿಯಲ್ಲಿ ದಂತ ವೈದ್ಯರಾಗಿ ಕಳೆದ 5 ವರ್ಷಗಳಲ್ಲಿ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರಾಗಿ ಅಂದರೆ ಜಿಲ್ಲಾ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸಿದ್ದೀರಿ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಅಖಿಲ ಭಾರತ ಗೃಹ ರಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಇದು ಯಾವಾಗಿನಿಂದ ಆರಂಭವಾಯಿತು? ಇದರ ಮಹತ್ವ ಏನು? ನೋಡಿ, ಗೃಹ ರಕ್ಷಕ ದಳ ಎನ್ನುವುದು ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸ್ವತಂತ್ರವಾದ ಶಿಸ್ತುಬದ್ಧವಾದ ಒಂದು ಆರ್ಗನೈಸೇಷನ್ ಸಂಸ್ಥೆಯಾಗಿರ್ತದೆ. ನಿಷ್ಕಾಮ ಸೇವೆಯೇ ಪರಮ ಗುರಿ ಅಂತೇಳಿ ಯಾವುದೇ ಸ್ವಾರ್ಥ ಇಲ್ಲದೆ ಸಮಾಜಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ಒಂದು ಸಂಸ್ಥೆಯಾಗಿದ್ದು, ಬಹುಶಃ ಬೇರೆ ಬೇರೆ ವೃತ್ತಿಯಲ್ಲಿರುವ ಎಲ್ಲರೂ ಸೇರಿಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಇದು ಸಹ ಒಂದು ರೀತಿಯ ಆರೋಗ್ಯಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮನೇ. ಯಾಕೆಂದರೆ ಹೆಲ್ತ್ ಅಂತ ಅನ್ನೋದು ಬರೀ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಮಾಜದ ಆರೋಗ್ಯವನ್ನು ಕಾಪಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸೊ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಒಂದು ಸಂಸ್ಥೆ ಅಂತ ಏನಿದ್ದರೆ ಅದು ಗೃಹ ರಕ್ಷಕ ದಳ ಮುಂಚೂಣಿಯಲ್ಲಿದೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇಂತಹ ಒಂದು ಗೃಹ ರಕ್ಷಕ ದಳ ಬಹುಶಃ ಇದರ ಹಿಸ್ಟ್ರಿಯನ್ನು ನಾವು ಕೆದಕಿದರೆ, ಚರಿತ್ರೆಯನ್ನು ತೆಗೆದರೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ನ ನಾಜಿ ಸೈನ್ಯ ಅಟ್ಯಾಕ್ ಮಾಡ್ತಾ ಇದ್ದಾಗ ಮಿಲಿಟರಿ ಮತ್ತು ಪೊಲೀಸ್ ಪಡೆಗೆ ಪೂರಕವಾಗಿ ಒಂದು ಸಂಸ್ಥೆ ಹುಟ್ಕೊಳ್ತು ಜರ್ಮನಿನಲ್ಲಿ. ಅದನ್ನು ಲೋಕಲ್ ಡಿಫೆನ್ಸ್ ವಾಲಿಯಂಟರಿ ಅಂತ ಹೇಳಿದೆ, ಸ್ಥಳೀಯ ರಕ್ಷಣಾ ಕಾರ್ಯಕರ್ತರು ಅಂತೇಳಿ ಹಲವಾರು ಮಂದಿ ಸಮಾನ ಮನಸ್ಕರು ಒಟ್ಟು ಸೇರಿಕೊಂಡು ಒಂದು ನಿರ್ದಿಷ್ಟವಾದಂಥ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಅವ್ರನ್ನ ರಕ್ಷಣೆಗಾಗಿ ಮಾಡುವಂಥ ಸಮಾಜದ ಗಾಯಗೊಂಡವರನ್ನ ಅಥವಾ ಸಮಾಜದ ಇತರರನ್ನು, ವೃದ್ಧರನ್ನು, ಅಬಾಲ ವೃದ್ಧರನ್ನು, ಗರ್ಭಿಣಿಯರನ್ನು ರಕ್ಷಿಸಲಿಕ್ಕಾಗಿ ಒಂದು ತಂಡವನ್ನು ಕಟ್ಕೊಂಡ್ರು. ಅದು ಲೋಕಲ್ ಡಿಫೆನ್ಸ್ ವಾಲಂಟರಿ ಅಂತೇಳಿ ಬಹಳ ಫೇಮಸ್ ಆಯಿತು. ಆ ಬಳಿಕ ಅದೇ ಕಾನ್ಸೆಪ್ಟ್ ಇಟ್ಕೊಂಡು 1942ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾರಾಷ್ಟ್ರದ ಬಾಂಬೆಯಲ್ಲಿ ಈ ರೀತಿಯ ಒಂದು ಸಂಘಟನೆ ಹುಟ್ಕೊಂಡಿತು. ಯಾಕೆಂದರೆ ಈ ಭೂಸೇನೆ ಇರ್ಬೋದು ಅಥವಾ ನೌಕಾಸೇನೆ ಇರ್ಬೋದು ಅಥವಾ ನಮ್ಮ ವಾಯುಸೇನೆಗೆ ಹೆಲ್ಪ್ ಮಾಡುವ ದೃಷ್ಟಿನಲ್ಲಿ ಸ್ಥಳೀಯ ಯುವಕರ ಗುಂಪು ಈ ರೀತಿಯ ಒಂದು ಸಂಘಟನೆಯನ್ನು ಮಾಡಿಕೊಂಡಿತು. ಇದು ಬಾಂಬೆನಲ್ಲಿ ಪ್ರಥಮ ಬಾರಿಗೆ ಅದನ್ನು ಈ ಗೃಹ ರಕ್ಷಕರು ಅಂಥೇಳಿ ಅಂದರೆ ಸಮಾಜ ಸೇವಕರು ಅಂತ ಹೇಳೋ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮಾಡಲಿಕ್ಕೆ ಶುರು ಮಾಡಿತು. ಆ ಬಳಿಕ ಕ್ರಮೇಣ ಅದು ಆ ಸಂಘಟನೆ ಮುಂದುವರೆದು ಮೊರಾರ್ಜಿ ದೇಸಾಯಿ ಅವರು ನಮ್ಮ ಇದಾಗಿದ್ದಾಗ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಪ್ರಧಾನಮಂತ್ರಿಗಳಾಗಿದ್ದಾಗ ಇದನ್ನು ಒಂದು ರೆಕಗ್ನೈಸ್ಡ್ ಆಗಿ ಅಧಿಕೃತವಾಗಿ ಅವ್ರನ್ನ ಗೃಹ ರಕ್ಷಕ ದಳ ಅಂಥೇಳಿ ನೇಮಕವಾಗಿ ಅವರಿಗೆ ಕಾಕಿ ಯೂನಿಫಾರ್ಮನ್ನು ಕೊಟ್ಟರು. ಕಾಕಿ ಯೂನಿಫಾರ್ಮ್ನವರು ಸಮಾಜದ ರಕ್ಷಕರು ಅಂತ ಹೇಳೋ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ. ಪೊಲೀಸ್ ಇಲಾಖೆಯವರ ಜೊತೆಗೆ ಹೆಗಲುಗುಟ್ಟು ನಾವು ಕೆಲಸ ಮಾಡುವವರು. ಸೊ ಈ ನಿಟ್ಟಿನಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಗೃಹ ರಕ್ಷಕರು ಬಹಳಷ್ಟು ಪ್ರಾಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ. ಹೇಗೆ ಗಡಿಯಲ್ಲಿ ನಮ್ಮ ಸೈನಿಕರು ದೇಶವನ್ನು ಕಾಯ್ತಾರೋ ಹಾಗೆ ದೇಶದ ಒಳಗೆ ದೇಶದ ಆರೋಗ್ಯವನ್ನು, ಜನರ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಹುಟ್ಟಿಕೊಂಡವರೇ ಗೃಹ ರಕ್ಷಕರು. ಸೊ ಗಡಿ ಒಳಭಾಗದಲ್ಲಿ ದೇಶದ ಸಂಪನ್ಮೂಲವನ್ನು, ಜನರ ಜೀವವನ್ನು ರಕ್ಷಿಸಲಿಕ್ಕೆ ಪೊಲೀಸ್ ಪಡೆಗೆ ಪೂರಕವಾಗಿ ಕೆಲಸ ಮಾಡುವಂಥ ಈ ಹೋಮ್ ಗಾರ್ಡ್ಸ್ಗಳನ್ನೇ ನಾವು ಗೃಹ ರಕ್ಷಕರು, ಹೋಮ್ ಗಾರ್ಡ್ಸ್ ಅಂತ ಕರೆಯುವಂಥದ್ದು. ಡಿಸೆಂಬರ್ 6ರಂದು 1942ರಲ್ಲಿ ಈ ಆರ್ಗನೈಸೇಷನ್ ಹುಟ್ಟಿಕೊಂಡ ಕಾರಣ ನಾವು ಪ್ರತಿ ವರ್ಷ ಡಿಸೆಂಬರ್ 6 ಹೋಮ್ ಗಾರ್ಡ್ ರೈಸಿಂಗ್ ಡೇ ಅಂತೇಳಿ, ರಾಷ್ಟ್ರೀಯ ಗೃಹ ರಕ್ಷಕರ ದಿನ ಅಂಥೇಳಿ ನಾವು ಆಚರಣೆ ಮಾಡುವಂಥದ್ದು. ಆ ರೀತಿ ಆಚರಣೆ ಮಾಡಿ ಹೋಮ್ ಗಾರ್ಡ್ಸ್ ರೈಸಿಂಗ್ ಡೇ ಅಂಥೇಳಿ ನಾವು ನಮ್ಮ ಕಚೇರಿಗಳಲ್ಲಿ ಆಚರಣೆ ಮಾಡಿ ನಾವು ಅದರ ಚರಿತ್ರೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಗೃಹ ರಕ್ಷಕ ದಳ ಅನ್ನೋದು ಒಂದು ಅತ್ಯಂತ ಶಿಸ್ತುಬದ್ಧವಾದಂಥ ಸ್ವತಂತ್ರವಾದ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ನಿಷ್ಕಾಮ ಸೇವೆಯೇ ಪರಮ ಗುರಿ ಎನ್ನುವ ಒಂದು ಅತ್ಯುನ್ನತವಾದ ಧ್ಯೇಯವನ್ನು ಇಟ್ಟುಕೊಂಡು ಮಾಡುವಂಥ ಸಮವಸ್ತ್ರಧಾರಿ ಸ್ವಯಂ ಸೇವಕರ ತಂಡ ಆಗಿರ್ತದೆ ಅಂತ ಹೇಳೋಕ್ಕೆ ಸಂತೋಷ ಪಡ್ತೇನೆ. ಪೊಲೀಸರಿಗೆ ಮತ್ತು ನಮ್ಮ ನೌಕಾಪಡೆಗಳಿಗೆ ಸರಿಸಮವಾಗಿ ಸೇವೆ ಸಲ್ಲಿಸುವಂತಹ ಒಂದು ದಳವಾಗಿ ಇದು ಗುರುತಿಸಲ್ಪಟ್ಟ ಅಧಿಕೃತ ಮಾನ್ಯತೆ ಮೊರಾರ್ಜಿ ದೇಸಾಯಿ ಅವರ ಪ್ರಧಾನಿಯಾದಂಥ ಕಾಲಘಟ್ಟದಲ್ಲಿ ದೊರಕಿತು. ಇದರ ಚರಿತ್ರೆ ಹೇಗೆ ಬೆಳೆದಿದೆ ನೋಡಿ. ಆ ಬಳಿಕ
ಈ ರೀತಿಯ ಒಂದು ಆರ್ಗನೈಸೇಷನ್ ಪ್ರತಿಯೊಂದಕ್ಕೂ ನಾವು ಸರ್ಕಾರವನ್ನು ಅಥವಾ ಪೊಲೀಸರನ್ನು ಅಥವಾ ನೌಕಾಪಡೆಯವ್ರನ್ನ ಬೆಳೆದುಕೊಂಡು ಇರಬಾರ್ದು ಅಂತ ಹೇಳೋ ಉದ್ದೇಶದಿಂದ ಈ ರೀತಿಯ ಒಂದು ಆರ್ಗನೈಸೇಷನ್ ಹುಟ್ಟಿಕೊಂಡು ಬಹುಶಃ ಮುಂದೆ ಅದು ಒಂದೊಂದಾಗಿ ಈಗ ಮಹಾರಾಷ್ಟ್ರದಲ್ಲಿ ಮೊದಲು ಹುಟ್ಟಿಕೊಳ್ತು 1952ರಲ್ಲಿ ಆದಮೇಲೆ ಬೇರೆ ಬೇರೆ ಬಾಂಬೆ, ಮುಂದೆ ಅದು ಮಹಾರಾಷ್ಟ್ರ ಆಯಿತು, ಮತ್ತು ಬೇರೆ ಬೇರೆ ಕರ್ನಾಟಕದಲ್ಲಿ ಹುಟ್ಕೊಳ್ತು. 1962ನಲ್ಲಿ ಕರ್ನಾಟಕದಲ್ಲಿ ಹುಟ್ಕೊಳ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ದೇಶದಾದ್ಯಂತ ಈ ರೀತಿಯ ಸಂಘಟನೆಗಳು ಹುಟ್ಟುಕೊಳ್ತು. ಅವರು ಪರ್ಯಾಯವಾಗಿ ಖಾಕಿ ಸಮವಸ್ತ್ರ ಧರಿಸಿಕೊಂಡು ಪೊಲೀಸರಿಗೆ ಪೂರಕವಾದಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಈ ರೀತಿ ದೇಶದಾದ್ಯಂತ ಬಹುಶಃ ಈಗ ಕೇರಳ ಮತ್ತು ಅರುಣಾಚಲ ಪ್ರದೇಶ ಬಿಟ್ಟು ಬೇರೆ ಎಲ್ಲ ರಾಜ್ಯಗಳಲ್ಲೂ ಹೋಮ್ ಗಾರ್ಡ್ಸ್ಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಗೃಹರಕ್ಷಕರಿದ್ದಾರೆ. ಹತ್ತಿರ ಸುಮಾರು 6ರಿಂದ 7 ಲಕ್ಷ ಗೃಹರಕ್ಷಕರು ನಮ್ಮ ಭಾರತ ದೇಶದಲ್ಲಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 25ರಿಂದ 26 ಸಾವಿರ ಗೃಹರಕ್ಷಕರಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ 1,000 ಹೋಮ್ ಗಾರ್ಡ್ಸ್ಗಳಿದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲರ ಮೋಟೋ ಅಂದರೆ ಧ್ಯೇಯ ಏನೆಂದರೆ ನಿಷ್ಕಾಮ ಸೇವೆ, ಸೇವೆಯೇ ಪರಮಗುರಿ. ಅಂದರೆ ದೇಶದ ಹಿತವನ್ನು, ಆರೋಗ್ಯವನ್ನು, ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಸಮಾಜದ ಏಳಿಗೆಗಾಗಿ, ದೇಶದ ಏಳಿಗೆಗೆ ಪೂರಕವಾಗಿ ಕೆಲಸ ಮಾಡುವಂಥ ಒಂದು ರೀತಿಯ ತಂಡ ಅಂದರೆ ನಮ್ಮ ಗೃಹರಕ್ಷಕರು. ಇದರಲ್ಲಿ ಸಹ ಬೇರೆ ಬೇರೆ ವಿಂಗುಗಳಿದೆ ಗೃಹರಕ್ಷಕರಲ್ಲಿ. ಏನಂತ ಹೇಳಿದರೆ ಗೃಹರಕ್ಷಕರಲ್ಲಿ ಈಗ ಅರ್ಬನ್ ವಿಂಗ್ ಮತ್ತು ರೂರಲ್ ವಿಂಗ್ ಅಂತಲೂ ಮಾಡಿದ್ದಾರೆ. ಅದೇ ರೀತಿ ಬಾರ್ಡರ್ ವಿಂಗ್ ಅಂತಲೂ ಮಾಡಿದ್ದಾರೆ. ಅದು ಬಹಳ ಕ್ರಿಯಾತ್ಮಕವಾಗಿದೆ. ಬಾರ್ಡರ್ ವಿಂಗ್ ಅಂತ ಹೇಳಿದರೆ ಬಹುಶಃ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಿದೆ, BSF, ಗಡಿ ರಕ್ಷಣಾ ಪಡೆ ಅಂತಿದೆ ನೋಡಿ. ನಮ್ಮ ಎಲ್ಲೆಲ್ಲಿ ನಮ್ಮ ದೇಶದ ಬಾರ್ಡರ್ ಇದೆ, ಅದು ರಾಜಸ್ಥಾನ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಎಲ್ಲೆಲ್ಲಿ ನಮಗೆ ಗಡಿ ಪ್ರದೇಶಗಳಿದೆ, ಪಂಜಾಬ್ ಇರ್ಬೋದು, ಅಲ್ಲಿ ಹೆಚ್ಚಿನ ಗೃಹರಕ್ಷಕರು ಈ ಬಾರ್ಡರ್ ವಿಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇಶದ ರಕ್ಷಣೆಯನ್ನು, ದೇಶ ಕಾಯುವ ಸೈನಿಕರ ಜೊತೆಗೆ ನಮ್ಮ ಹೋಮ್ ಗಾರ್ಡ್ಸ್ಗಳು ಸಹ ಬಾರ್ಡರ್ ವಿಂಗ್ನಲ್ಲಿ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡುವಂತಹ ಒಂದು ಸ್ವತಂತ್ರವಾದಂತಹ ಒಂದು ರೀತಿಯ ನಿಷ್ಕಾಮ ಸೇವೆ ಸಲ್ಲಿಸುವಂತಹ ಒಂದು ತಂಡ ಅಂದರೆ ನಮ್ಮ ಗೃಹರಕ್ಷಕರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆತ್ಮೀಯ ವೀಕ್ಷಕ ಬಾಂಧವರೇ, ರಾಷ್ಟ್ರೀಯ ಗೃಹರಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಗೃಹರಕ್ಷಕರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರಾಗಿ ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ, ವೃತ್ತಿಯಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಗೃಹರಕ್ಷಕರ ದಿನಾಚರಣೆ ಯಾಕೆ ಆರಂಭ ಆಯಿತು, ಹೇಗೆ ಆ ಗೃಹರಕ್ಷಕರ ಪಡೆ ಹುಟ್ಟಿಕೊಂಡಿತು ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈಗ ಡಾಕ್ಟರ್, ಈ ಗೃಹರಕ್ಷಕರಾಗಬೇಕಿದ್ರೆ ಯಾರು ಸೇರಬಹುದು, ಹೇಗೆ ಸೇರಬೇಕು? ನೋಡಿ, ಗೃಹರಕ್ಷಕರ ಈ ತಂಡಕ್ಕೆ ಸೇರಿಕೊಳ್ಬೇಕಾದ್ರೆ ಪ್ರತಿಯೊಬ್ಬರೂ ಸಹ ಸೇರಿಕೊಳ್ಬೋದು. ಒಂದು ಸಮಾಜಕ್ಕೆ ಸೇವೆ ನೀಡಬೇಕು, ತನ್ನಿಂದ ಏನಾದರೂ ಸೇವೆ ಸಮಾಜಕ್ಕೆ, ದೇಶಕ್ಕೆ ನೀಡಬೇಕು ಅಂತ ಹೇಳೋ ಒಂದು ಬೇಸಿಕ್ ತುಡಿತ ನಮ್ಮಲ್ಲಿ ಇರಬೇಕು. ನನ್ನಿಂದ ಏನಾದರೂ ಸಮಾಜಕ್ಕೆ ನೀಡಬೇಕು ಅಂತ ಹೇಳೋ ಒಂದು ಭಾವನೆ ಜನರಲ್ಲಿ ಇರಬೇಕು. ಸೇವಾ ಮನೋಭಾವ ಜಾಸ್ತಿ ಇರುವಂಥ ವ್ಯಕ್ತಿಗಳು ನಮ್ಮನ್ನು ಸೇರ್ಬೋದು. ಅದಕ್ಕೆ ಕೆಲವೊಂದು ನಿರ್ದಿಷ್ಟವಾದಂತಹ ಒಂದು ಮಾನದಂಡಗಳು ನಮ್ಮಲ್ಲಿ ಇದೆ. ಕನಿಷ್ಠ 18 ವರ್ಷ ಆಗಿರಬೇಕು, 50 ವರ್ಷದ ಒಳಗೆ ಇರಬೇಕು. ಮಹಿಳೆಯರು ಪುರುಷರು ಸೇರಿಕೊಳ್ಬೋದು. ಸಮಾಜದ ಯಾವುದೇ ಅದರಲ್ಲಿ ಯಾವುದೇ ಜಾತಿ ಮತ ಧರ್ಮಗಳ ಭೇದ ಇಲ್ಲ. ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು, ಎಲ್ಲ ಪುರುಷ ಮಹಿಳೆ ಎಂಬ ಭೇದ ಇಲ್ಲದೆ ಸೇರಲಿಕ್ಕೆ ಸಾಧ್ಯ ಇದೆ. ಕನಿಷ್ಠ 4ನೇ ಕ್ಲಾಸ್, ನಮ್ಮ ಹೋಮ್ ಗಾರ್ಡ್ ರೂಲ್ಸ್ ಪ್ರಕಾರ 4ನೇ ಕ್ಲಾಸ್ ಪಾಸಾದವರು ಸೇರಿಕೊಳ್ಬೋದು. ಈಗ ಅದು ಬಹಳ ಹಿಂದೆ ನಡೆದಂತಹ ಒಂದು ಇದು. ಈಗ ನಾವು ಕನಿಷ್ಠ SSLC ಆದರೆ ಒಳ್ಳೆಯದು ಅಂತಾರೆ. ಯಾಕೆಂದರೆ ಎಜುಕೇಷನ್ನ ಸ್ವಲ್ಪ ಜಾಸ್ತಿ ಇದ್ದಷ್ಟು ನಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಸೊ ಆ ದೃಷ್ಟಿಯಿಂದ ನಾವು SSLC ಅಂತ ಮಾಡ್ಕೊಂಡಿದ್ದೇವೆ. ಬಟ್ ನಮ್ಮ ಆ್ಯಕ್ಚುಯಲ್ ಮ್ಯಾನುವಲ್ನಲ್ಲಿ 4th ಸ್ಟ್ಯಾಂಡರ್ಡ್ ಅಂತ ಇದೆ. 4ನೇ ತರಗತಿವರೆಗೆ ಕಲಿತ್ರೆ ಸಾಕು. ಮತ್ತು ಕೆಲವೊಂದು ದೈಹಿಕವಾದಂತಹ ಈಗ ಮಾನದಂಡಗಳನ್ನು ನಾವು ಪರಿಗಣಿಸ್ತೇವೆ. ಎತ್ತರ, ತೂಕ. ಯಾಕೆಂತ ಹೇಳಿದರೆ ಅವರೊಂದು ಯೂನಿಫಾರ್ಮ್ ಹಾಕಿ ನಮಗೆ ಜನರ ಇದು ರಕ್ಷಣೆಗೆ ಹೋಗುವಾಗ, ಈಗ ಪೊಲೀಸ್ ಇಲಾಖೆ ಜೊತೆ ಕೆಲಸ ಮಾಡ್ತೀವಿ, ಅಥವಾ ಫೈರ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ, ಅಥವಾ ಕಾರಾಗೃಹದಲ್ಲಿ ಕೆಲಸ ಮಾಡ್ತೇವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಾಗ ಅವರಿಗೊಂದು ದೈಹಿಕ ಸಾಮರ್ಥ್ಯ ಇರಬೇಕಾಗತ್ತೆ ಪೊಲೀಸರ ಜೊತೆ ಕೆಲಸ ಮಾಡುವಾಗ. ಸೊ ಈ ದೃಷ್ಟಿಯಿಂದ ನಾವು ಕೆಲವೊಂದು ಮಾನದಂಡಗಳನ್ನು ನಾವು ಅದನ್ನು ಬಳಸಲೇಬೇಕಾಗತ್ತೆ. ಆದರೆ ಇಂಥದ್ದೇ ಕ್ಷೇತ್ರದ ವ್ಯಕ್ತಿ ಅಂತೇಳಿ ಅವರು ಇಂಜಿನಿಯರ್ ಆಗಿರ್ಬೋದು, ಒಬ್ಬರು ಡಾಕ್ಟರ್ ಆಗಿರ್ಬೋದು, ಅಲ್ಲಿ ವಕೀಲರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಕೂಲಿ ಕಾರ್ಮಿಕರಾಗ್ಬೋದು, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಬಾರ್ಬರ್, ಸಲೂನ್ ಕೆಲಸ ಮಾಡುವವರಾಗಿರ್ಬೋದು, ಯಾವುದೇ ವೃತ್ತಿಯ ಜನರನ್ನು ನಾವು ಸೇರಿಸ್ಕೊಳ್ಳಿಕ್ಕೆ ತಯಾರಿದ್ದೇವೆ. ಯಾವುದೇ ವೃತ್ತಿ, ಯಾವುದೇ ಧರ್ಮದವರು ಆಗಿರ್ಬೋದು. ಹೌದು, ಯಾವುದೇ ಜಾತಿ ಮತ ಧರ್ಮ ವೃತ್ತಿಯನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಆದರೆ ಅವನ ಮೇಲೆ ಯಾವುದೇ ರೀತಿಯ ಪೊಲೀಸ್ ಇದು ಅಪರಾಧ ದಾಖಲೆಗಳು ಹೌದು, FIR ನಾವು ಅಂದರೆ ಒಬ್ಬರು ಅಪ್ಲೈ ಮಾಡಿದಾಗ ಅವನ
ನಮ್ಮ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಅವನಿಗೆ ಅಡ್ರೆಸ್ ಪ್ರೂಫ್ ಇರಬೇಕು. ಸ್ಥಳೀಯದಲ್ಲಿ ಈಗ ಮಂಗಳೂರಿನಲ್ಲಿ ಜಾಯ್ನ್ ಆಗಬೇಕಾದ್ರೆ ಮಂಗಳೂರಿನವರೇ ಆಗಬೇಕು. ನಾವು ಬಿಜಾಪುರದವರಂತ ಮಂಗಳೂರಿನಲ್ಲಿ ಜಾಯ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅವರ ವೋಟರ್ಸ್ ಐ ಡಿ ಇರುವಂಥದ್ದು, ಅವರ ಅಡ್ರೆಸ್ ಪ್ರೂಫ್ ಇರುವಂಥದ್ದು, ಅವರು ನಮಗೆ ಅಪ್ಲೈ ಮಾಡಿದರೆ ಅದಕ್ಕೆ ನಿರ್ದಿಷ್ಟವಾದ ನಮೂನೆಗಳಿದೆ. ಅರ್ಜಿ ನಮೂನೆಗಳಲ್ಲಿ ಅವರನ್ನು 2 ಜನ ರೆಕಮೆಂಡ್ ಮಾಡಿ ನಮಗೆ ಅಪ್ಲೈ ಮಾಡಿದರೆ ನಾವು ಪೊಲೀಸ್ ವೆರಿಫಿಕೇಷನ್, ಹೇಗೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಹೋಗುತ್ತೋ ಅದೇ ರೀತಿ ನಾವು ಪೊಲೀಸ್ ವೆರಿಫಿಕೇಷನ್ ಮಾಡ್ತೇವೆ. ಅವರ ಹಿನ್ನೆಲೆ ಚರಿತ್ರೆಯ ಬಗ್ಗೆ ನೀವು ತಿಳ್ಕೊಳ್ತೀವಿ. ಹೌದೌದು. ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಅವರು ಮನೆ ಬರ್ತದೆ ಅಲ್ಲಿಗೆ ಪೊಲೀಸರು ಹೋಗಿ ಅವನ ಚರಿತ್ರೆಯನ್ನು ನೋಡ್ತಾರೆ. ಅವನ ಮೇಲೆ ಯಾವುದೇ ಅಪರಾಧದ ಹಿನ್ನೆಲೆ ಇದ್ದರೆ ನಾವು ಖಂಡಿತವಾಗಿ ಸೇರಿಸ್ಕೊಳ್ಳೋದಿಲ್ಲ. ಯಾಕೆಂದರೆ FIR ಆಗಿದ್ದರೆ ಖಂಡಿತವಾಗಿ ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ರೀತಿ ಒಬ್ಬ ಹೋಮ್ ಗಾರ್ಡ್ ಕೆಲಸ ಮಾಡುವಾಗ ಅವನ ಮೇಲೆ FIR ದಾಖಲಾದರೆ ಇಮ್ಮಿಡಿಯೇಟಾಗಿ ತಕ್ಷಣವಾಗಿ ನಾವು ಅವನನ್ನು ತೆಗಿತೇವೆ. ಅಪರಾಧಿ ಹಿನ್ನೆಲೆಯವರನ್ನು ನಾವು ಖಂಡಿತವಾಗಿ ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಅವರು ಪೊಲೀಸ್ ಇಲಾಖೆಯಿಂದ ವೆರಿಫಿಕೇಷನ್ ಆದ ಬಳಿಕ ಅವರು ನಮಗೆ ಲೆಟರ್ ಕೊಡ್ತಾರೆ, ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲ, ಅವನ ಚರಿತ್ರೆ ಚೆನ್ನಾಗಿದೆ, ಅವನನ್ನು ತೆಗೆದುಕೊಳ್ಳಬಹುದು ಅಂಥೇಳಿ ಒಂದು ಶಿಫಾರಸು ಮಾಡ್ತಾರೆ. ಆ ಬಳಿಕ ನಾವು ದೈಹಿಕ ಪರೀಕ್ಷೆಗಳನ್ನು ಮಾಡ್ತೇವೆ, ಇಂಟರ್ವ್ಯೂ ಸಂದರ್ಶನ ಮಾಡ್ತೇವೆ. ನಮ್ಮ ಆಯ್ಕೆಯ ಸಮಿತಿಯಲ್ಲಿ 4 ಜನ ಇರ್ತಾರೆ. ಅಪರ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿರ್ತಾರೆ, ADC ಅಂತ ಹೇಳ್ತಾರೆ. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ, ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳು, DDPI ಡಿಸ್ಟ್ರಿಕ್ಟ್ DDPI ಅಂತ ನಾವು ಏನು ಹೇಳ್ತೇವೆ, ಅದು ಶಿಕ್ಷಣಾಧಿಕಾರಿಗಳು ಪ್ಲಸ್ ಸಮಾದೇಷ್ಟರು, ಜಿಲ್ಲಾ ಸಮಾದೇಷ್ಟರು. ಈ 4 ಜನರು ನಾವು ಅವ್ರನ್ನ ದೈಹಿಕ ಪರೀಕ್ಷೆ ಆದ ಬಳಿಕ ಹೆಲ್ತ್ ಸರ್ಟಿಫಿಕೇಟ್ ಸಹ ಬೇಕಾಗತ್ತೆ. ಅವರು ಹೆಲ್ದಿಯಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಯಾವುದೇ ದೈಹಿಕ ಸಮಸ್ಯೆಯಿಂದ ಬಳಲುವುದಿಲ್ಲ ಅನ್ನೋದನ್ನು ಸಹ ಪ್ರಮಾಣ ಪತ್ರ ಸರ್ಕಾರಿ ವೈದ್ಯರಿಂದ ನೀಡಬೇಕಾಗತ್ತೆ. ನಾವು ಅಲ್ಲಿ ಸಂದರ್ಶನ ಮಾಡಿ ನಾವು ಅವರ ಏಜನ್ನು ವೆರಿಫೈ ಮಾಡಿ ಆಮೇಲೆ ನಾವು ಅವರಿಗೆ C ಫಾರ್ಮ್ ಅಂತ ಕೊಡ್ತೇವೆ. C ಫಾರ್ಮ್ ಕೊಟ್ಟರೆ ಅವರು ಅಧಿಕೃತವಾಗಿ ನಾವು ಅವರನ್ನು ಹೋಮ್ ಗಾರ್ಡ್ ಇಲಾಖೆಗೆ ಸೇರಿಸಿಕೊಳ್ಳುವಂಥದ್ದು. ಸೊ ಯಾವುದೇ ಸಮಾಜದ, ಯಾವುದೇ ಸ್ತರದ, ಯಾವುದೇ ಜಾತಿಯ, ಯಾವುದೇ ವೃತ್ತಿಯ ವ್ಯಕ್ತಿಗಳನ್ನು ಇವತ್ತು ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ ವೈದ್ಯರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಮತ್ತು ಕೂಲಿ ಕಾರ್ಮಿಕರಿದ್ದಾರೆ, ಇಲೆಕ್ಟ್ರಿಷಿಯನ್ಗಳಿದ್ದಾರೆ, ಪ್ಲಂಬರ್ಗಳಿದ್ದಾರೆ, ಡ್ರೈವರ್ಗಳಿದ್ದಾರೆ, ಕಂಪ್ಯೂಟರ್ ನಾಲೆಜ್ ಇದ್ದಾರೆ, ಗ್ರ್ಯಾಜುಯೇಷನ್ ಆದವರಿದ್ದಾರೆ. ಸೊ ಎಲ್ಲ ವೃತ್ತಿಯ ಜನರು, ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಒಟ್ಟಿನಲ್ಲಿ ಇದೊಂದು ಬಹಳಷ್ಟು ಸಮಾಜ ಸೇವೆಯ ತುಡಿತ ಇರುವಂಥ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಹುಟ್ಟಿಕೊಂಡಂಥ ಒಂದು ಆರ್ಗನೈಸೇಷನ್ ಆಗಿರುವುದರಿಂದ ಪ್ರತಿಯೊಬ್ಬರೂ ಸಹ ಯಾರ್ಯಾರಿಗೆ ದೇಶ ಸೇವೆ ಮಾಡಬೇಕು ಅಂತ ಹೇಳುವ ತುಡಿತ ಇದೆ, ಖಂಡಿತವಾಗಿಯೂ ನಮ್ಮ ಇಲಾಖೆಗೆ ಅವರನ್ನು ನಾನು ಮುಕ್ತ ಕಂಠದಿಂದ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಈಗ ಹಾಗೆ ಸೇರಿದರೆ ಅವರಿಗೆ ಸಂಭಾವನೆ ಏನಾದರೂ ಇದೆಯಾ? ಖಂಡಿತವಾಗಿಯೂ ಸಹ ಸರ್ಕಾರದಿಂದ ನಿಗದಿಪಡಿಸಿದ ಒಬ್ಬ ಹೋಮ್ ಗಾರ್ಡ್ಸ್ಗಳಿಗೆ 24 ಗಂಟೆ ಡ್ಯೂಟಿ ಅಂತ ಇಲ್ಲ. ಈಗ ನೀವು ಪೊಲೀಸ್ ಇಲಾಖೆ ಸೇರಿದರೆ ಅವರಿಗೆ 24 ಗಂಟೆ ಡ್ಯೂಟಿ ಇರ್ತದೆ. ನಾವು ಹಾಗೆ ತುರ್ತು ಸಂದರ್ಭಗಳಲ್ಲಿ ನಾವು ಮಾಡಬೇಕಾಗತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಈಗ ನೋಡಿ, ಒಬ್ಬ ಸರ್ಕಾರಿ ನೌಕರ ಇರ್ತಾನೆ, ಅವನು ಪೋಸ್ಟ್ ಮ್ಯಾನ್ ಆಗಿರ್ತಾನೆ ಅಥವಾ ಇನ್ಯಾವುದೇ ಕೆಲಸ ಮಾಡಿರ್ತಾನೆ, ಹಗಲು ಹೊತ್ತು ರಾತ್ರಿ ಪಾಳಿಯಲ್ಲಿ ಅವನು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಲಿಕ್ಕಾಗತ್ತೆ. 8 ಗಂಟೆಗಳ ಕಾಲ ಡ್ಯೂಟಿ ಮಾಡುವಂಥದ್ದು. 8 ಗಂಟೆಗಳಿಗಿಂತ ಜಾಸ್ತಿ ನಾವು ಕೆಲಸ ಮಾಡಬಾರ್ದು ಅಂತ ಇದೆ ಒಬ್ಬ ಹೋಮ್ ಗಾರ್ಡ್ಸ್. ಯಾಕೆಂದರೆ ಅವನಿಗೂ ಸಹ ಒಂದು ಬೇರೆ ವೃತ್ತಿಯಲ್ಲಿರೋರು ಈ ವೃತ್ತಿಗೆ ಬರುವಂಥದ್ದು. ಅವರಿಗೆ ನಾವು ಸಂಬಳ ಅಂತ ಏನಿಲ್ಲ, ಸಂಬಳ ಅನ್ನೋದಕ್ಕಿಂತ ಜಾಸ್ತಿ ನಾವು ಅದನ್ನು ಗೌರವಧನ ಅಂತ ಹೇಳ್ತೇವೆ. ಗೌರವಧನ ಅಂದರೆ ಅವನು ಮಾಡುವಂಥ ಕೆಲಸಕ್ಕೆ ನಾವು ಗೌರವಯುತವಾಗಿ ಕೊಡುವಂಥ ಒಂದು ಸಂಭಾವನೆ. ಸೊ ಈಗ ಸದ್ಯದ ಮಟ್ಟಿಗೆ ಒಬ್ಬ ಗೃಹ ರಕ್ಷಕನಿಗೆ ದಿನವೊಂದಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿದರೆ 380 ರೂಪಾಯಿಗಳ ಗೌರವಧನವನ್ನು ನಾವು ಕೊಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಾದ್ಯಂತ. ಅದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇರುತ್ತದೆ. ಬೆಂಗಳೂರಿನಲ್ಲಿ ಸ್ವಲ್ಪ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುವ ಕಾರಣ ಅವರಿಗೆ 450 ರೂಪಾಯಿಗಳ ಒಂದು ದಿನದ ಗೌರವ ಸಂಭಾವನೆಯನ್ನು ನೀಡಲಾಗ್ತಾ ಇದೆ. ಇದು ಎಷ್ಟು ದಿನ, ತಿಂಗಳಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಾರೆ, 30 ದಿನ ಕೆಲಸ ಮಾಡಿದರೆ 29 ದಿವಸ, 1 ದಿವಸ ಲೆಸ್ ಮಾಡಿ ಕೊಡುವಂಥದ್ದು. 31 ದಿನದಲ್ಲಿ 30 ದಿನ, ಹೀಗೆ ನಾವು ಅವರಿಗೆ ಸಂಭಾವನೆಯನ್ನು ಕೊಡುವಂಥದ್ದು. ಆದರೆ ಅವರಿಗೆ ಯಾವುದೇ ರೀತಿ ಪಿಂಚಣಿ ಆಗಲಿ, ನಿವೃತ್ತಿ ವೇತನ ಆಗಲಿ, ಬೇರೆ ಯಾವುದೇ ಸೌಲಭ್ಯಗಳು ಇಲ್ಲ. ಯಾಕೆಂದರೆ ಅವರು ಬೇರೆ ಕೆಲಸ ಮಾಡ್ತಾ ಇರುವಾಗ ಅದರ ಜೊತೆ ಈ ಕೆಲಸವನ್ನು ಮಾಡಿಕೊಳ್ಳುವ, ಅವರು ಸ್ವಯಂ ಸೇವಕರಾಗಿ ಒಪ್ಪಿಕೊಂಡು ಕೆಲಸ ಹೌದು, ಅವರು ಸ್ವ ಇಚ್ಛೆಯಿಂದ ಸೇರುವಂಥದ್ದು. ನಾನು ಗೃಹ ರಕ್ಷಕ ದಳಕ್ಕೆ ಸೇರ್ತೇನೆ, ನನಗೆ ಸಮಾಜ ಸೇವೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಅವರು ಬರ್ತಾರೆ. ಆ ಕಾರಣದಿಂದ ಅವರಿಗೆ ಸರ್ಕಾರ ನಿಗದಿಪಡಿಸುವಂಥದ್ದು, ಈ ಗೌರವಧನವನ್ನು ಸರ್ಕಾರ ನಿಗದಿಪಡಿಸುವಂಥದ್ದು, ಕೊಡುವಂಥದ್ದು ಸಹ ಸರ್ಕಾರ. ಈ ಕಾರಣದಿಂದ ಇದನ್ನು ನಾವು ಸಂಬಳ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಅವರು ಮಾಡುವ ಕೆಲಸಕ್ಕೆ ಒಂದು ಗೌರವಯುತವಾದ ಸಂಭಾವನೆಯನ್ನು ಸರ್ಕಾರ ನಮ್ಮ ಇಲಾಖೆಯ ಮುಖಾಂತರ, ಗೃಹ ಇಲಾಖೆಯ ಅಂಡರಲ್ಲಿ ಬರ್ತದೆ, ನಮ್ಮ ಗೃಹ ರಕ್ಷಕ ಇಲಾಖೆಯ ಮುಖಾಂತರ ನಾವು ಅವರಿಗೆ ನೇರವಾಗಿ ಅವರ ಅಕೌಂಟಿಗೆ ಹಾಕುವಂಥದ್ದು. ಅವರು ಪ್ರತಿಯೊಬ್ಬರ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ಆ ಅಕೌಂಟಿಗೆ ನೇರವಾಗಿ ಅವರ ಹಣವನ್ನು. ಆತ್ಮೀಯ ವೀಕ್ಷಕ ಬಂದರೆ ಹೊಸಕೊಡಲ ವಿಶೇಷ ಮಾತುಕತೆಯಲ್ಲಿ ರಾಷ್ಟ್ರೀಯ ಗೃಹ ರಕ್ಷಕ ದಳದ ದಿನಾಚರಣೆಯ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ
ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಗೃಹ ರಕ್ಷಕರು ಅಂದರೆ ಯಾರು, ಹೇಗೆ ಸೇರಬಹುದು, ಏನೆಲ್ಲ ಅವರಿಗೆ ಹೊಣೆಗಾರಿಕೆ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಗೃಹ ರಕ್ಷಕರು ಅಂತ ಹೇಳಿದರೆ ಪೊಲೀಸರಿಗೆ ಸಮಾನಾಂತರವಾಗಿ ಅಥವಾ ಇನ್ನಿತರ ತತ್ಸಂಬಂಧಿ ಸರ್ಕಾರಿ ಸೇವೆಗಳಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಅವರ ಕರ್ತವ್ಯಗಳೇನು? ನೋಡಿ, ನಮ್ಮಲ್ಲಿ ಗೃಹ ರಕ್ಷಕರಿಗೆ ಎರಡು ರೀತಿಯ ಕೆಲಸಗಳನ್ನು ನಾವು ಪ್ರಾಥಮಿಕವಾಗಿ ನಾನು ಹೇಳ್ಬೋದು. ಒಂದು, ಪೊಲೀಸ್ ಇಲಾಖೆಗೆ ನಾವು ಪೂರಕವಾಗಿ ಒಂದು ಕೆಲಸ ಮಾಡುವಂಥದ್ದು. ಹೆಚ್ಚಿನ ಪೊಲೀಸ್ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು ಅಥವಾ ಪೊಲೀಸ್ ಆಯುಕ್ತರು ಇರ್ಬೋದು, ಅವರ ಕೈ ಕೆಳಗೆ ನಮ್ಮ ಕೆಲವೊಂದು ಹೋಮ್ ಗಾರ್ಡ್ಸ್ಗಳು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಾರೆ. ಇದು ಶಾಂತಿ ಸಮಯದಲ್ಲಿ ಅವರಿಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್, ಇದು ನಮ್ಮ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅವ್ರಿಗೆ ನಾವು ಹೋಮ್ ಗಾರ್ಡ್ಗಳನ್ನು ಕೊಡುವಂಥದ್ದು, ಅವರ ಜೊತೆ ಕೆಲಸ ಮಾಡುವಂಥದ್ದು. ಇನ್ನು ಬೇರೆ ಬೇರೆ ಇತರ ಸಂದರ್ಭಗಳಲ್ಲಿ ಈಗ ಸಮಾಜದ ಶಾಂತಿ ಕದಡಿಸಿ, ಈಗ ತಾವು ತಗೊಳ್ಬೋದು, ಈಗ ಕಳೆದ ಕೆಲವೊಂದು ನಿಷೇಧಾಜ್ಞೆ ಇತ್ತು, ಕರ್ಫ್ಯೂ ಇತ್ತು. ಆ ಸಂದರ್ಭಗಳಲ್ಲಿ ಅವರಿಗೆ ಹೆಚ್ಚು ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಗತ್ಯ ಇರ್ತದೆ ವ್ಯಕ್ತಿಗಳ. ಆ ಸಂದರ್ಭಗಳಲ್ಲಿ ನಮಗೆ ನಾವು ಹೆಚ್ಚಿನ ಹೋಮ್ ಗಾರ್ಡ್ಗಳನ್ನು ಕೊಡುವಂಥದ್ದು. ಇದು ಇಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಅಷ್ಟೇ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಜಿಲ್ಲಾಧಿಕಾರಿಗಳು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಪೊಲೀಸ್ ಆಯುಕ್ತರು ನಮಗೆ ಹೆಚ್ಚಿನ ಹೋಮ್ ಗಾರ್ಡ್ಗಳನ್ನು ಕೊಡಿ ಅಂಥೇಳಿ ಕೇಳ್ತಾರೆ, ನಾವು ಅವರಿಗೆ ಒದಗಿಸುವಂಥದ್ದು. ಸೊ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ, ಶಾಂತಿ ಸುವ್ಯವಸ್ಥೆಯನ್ನು ಹತೋಟಿಗೆ ತರಲಿಕ್ಕೆ ನಮ್ಮ ಗೃಹ ರಕ್ಷಕರು ಪೊಲೀಸರಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥದ್ದು. ಇದು ಏನಾದರೂ ತೊಂದರೆಗಳಾದಾಗ, ಗಲಭೆಗಳಾದಾಗ, ಇದು ಬರೀ ಗಲಭೆ ಅಂತೇಳಿ ಅಲ್ಲ, ಹಿಂಸಾಚಾರಗಳಾದಾಗ ಅಥವಾ ಯಾವುದೇ ಜಾತ್ರೆ ಸಂದರ್ಭಗಳಲ್ಲಿ ಅಥವಾ ಇನ್ಯಾವುದೇ ಸಂದರ್ಭಗಳಲ್ಲಿ ಎಲ್ಲಿ ಜನಸಂದಣಿ ಜಾಸ್ತಿ ಇರ್ತದೆ ಅಥವಾ ಯಾವುದೇ ರೀತಿಯ ಸಂಚಾರಿ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಬಹಳಷ್ಟು ಮಂದಿ ತೊಡಗಿಸಿಕೊಂಡಿದ್ದಾರೆ. ಹೌದು, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಯಾವುದೇ ರೀತಿಯ ನೈಸರ್ಗಿಕ ಅವಘಡಗಳಾಗಿದೆ. ಕಳೆದ ವರ್ಷ ಬಹಳಷ್ಟು ಮಂಗಳೂರಿನಲ್ಲಿ ಮಳೆ ಬಂತು, ಫ್ಲಡ್ ಆಯಿತು ಜಿಲ್ಲೆಯಾದ್ಯಂತ. ಆಗ ನಮ್ಮ ಗೃಹ ರಕ್ಷಕರು 24 ಗಂಟೆ ತೊಡಗಿಸಿಕೊಂಡ್ರು. ಆಗ ಅಂತಹ ಸಂದರ್ಭಗಳಲ್ಲಿ, ಈಗ ಮೊನ್ನೆ ಕರ್ಫ್ಯೂ ಆದಾಗ ನಾವು ಬರೀ 8 ಗಂಟೆಗಳಿಗೆ ಮಾತ್ರ ಕೆಲಸ ಮಾಡೋದು ಅಂತ ನಾವು ಹೇಳೋಕ್ಕಾಗಲ್ಲ. ಆವಾಗ ಅಗತ್ಯಕ್ಕೆ ಅನುಗುಣವಾಗಿ ನಾವು ನಮ್ಮ ಕೆಲಸದ ಜವಾಬ್ದಾರಿಗಳನ್ನು ಬಿಟ್ಟು, ಬೇರೆ ಕೆಲಸ ಜವಾಬ್ದಾರಿಗಳನ್ನು ಬಿಟ್ಟು ಸಮಾಜಕ್ಕೆ ನಾವು ನಮ್ಮ ಸೇವೆಯನ್ನು ಕೊಡುವಂಥದ್ದು. ಈ ರೀತಿ ಕಳೆದ ಬಾರಿ ಫ್ಲಡ್ ಆದಾಗ 24 ಗಂಟೆ ನಮ್ಮ ಹೋಮ್ ಗಾರ್ಡ್ಸ್ಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ರಾತ್ರಿ ಹಗಲು ದುಡಿದಿದ್ದಾರೆ. ಅಂತಹ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ಹೌದು. ಮತ್ತು ಯಾವುದೇ ದುರಂತಗಳಾದಾಗ, ಈಗ ಕಳೆದ ಬಾರಿ ನಮ್ಮ ಸಿದ್ಧಾರ್ಥ ಅವರು ಇಲ್ಲಿ ಸೂಸೈಡ್ ಮಾಡಿಕೊಂಡ ಸಂದರ್ಭಗಳಲ್ಲಿ ಸಹ ನಮ್ಮ ಹೋಮ್ ಗಾರ್ಡ್ಸ್ಗಳು ಅವರ ಇದು ದೇಹ ಪತ್ತೆ ಹಚ್ಚಲಿಕ್ಕೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹೀಗೆ ಯಾವುದೇ ಒಂದು ನಿರ್ದಿಷ್ಟ ಕಾರ್ಯ ಅಂತ ಹೇಳಿ ಆಗಲಿಕ್ಕೆ, ಬೆಂಕಿ ಅವಘಡ ಇರ್ಬೋದು ಅಥವಾ ರೈಲ್ ಆಕ್ಸಿಡೆಂಟ್ ಇರ್ಬೋದು ಅಥವಾ ವಿಮಾನ ಅಪಘಾತ ಇರ್ಬೋದು, ಯಾವುದೇ ರೀತಿಯ ನೈಸರ್ಗಿಕವಾದ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳಾದಾಗ ನಾವು ಜಿಲ್ಲಾಡಳಿತ ಯಾವ್ಯಾವಾಗ ನಮ್ಮನ್ನು ಕರೀತದೆ, ಏನೇ ತೊಂದರೆಗಳಾದಾಗ, ಎಲ್ಲಿ ಕ್ರೌಡ್ ಜಾಸ್ತಿ ಇರ್ತದೆ, ಎಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಹೆಚ್ಚಿನ ಜನರು ಖಾಕಿ ಪಡೆಯ ಅಗತ್ಯ ಇರ್ತದೆ, ಆವಾಗೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ರಿಕ್ವೆಸ್ಟ್ ಕಳಿಸ್ತಾರೆ. ತಕ್ಷಣವೇ ನಾವು ಸ್ಪಂದಿಸ್ತೇವೆ, ಅವರಿಗೆ ನಾವು ಪೂರಕವಾದಂಥ ನಾವು ವ್ಯವಸ್ಥೆಯನ್ನು ಒದಗಿಸಿಕೊಡ್ತೇವೆ. ಇದಲ್ಲದೆ ರೈಲ್ವೆ ಪೊಲೀಸಿನಲ್ಲೂ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ, ಕಾರಾಗೃಹದಲ್ಲಿ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಿ ಕಟ್ಟಡಗಳ ಪಹರೆ ಕರ್ತವ್ಯದಲ್ಲೂ ನಮ್ಮ ಹೋಮ್ ಗಾರ್ಡ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಗಣಿ ಇಲಾಖೆಯಲ್ಲೂ ಸಹ ನಮ್ಮ ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ RTOದಲ್ಲಿ ಸಹ ಅಥವಾ KSRTCನಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲೆಲ್ಲಿಯೂ ಮ್ಯಾನ್ ಪವರಿನ ಶಾರ್ಟೇಜ್ ಇದೆ, ಸಿಬ್ಬಂದಿಗಳ ಕೊರತೆ ಇದೆ, ಅಲ್ಲಿ ನಮ್ಮ DGP ಅವರಿಗೆ, ನಮ್ಮ ಪೊಲೀಸ್ ಮಹಾನಿರ್ದೇಶಕರು ನಮ್ಮ ಗೃಹ ರಕ್ಷಕ ಮತ್ತು ಸಿವಿಲ್ ಡಿಫೆನ್ಸ್ ಪೌರ ರಕ್ಷಣೆ ವಿಭಾಗಕ್ಕೆ ಬರೆದುಕೊಂಡ್ರೆ ಅವರು ಒದಗಿಸ್ತಾರೆ. ಆ ಮೂಲಕ ನಾವು ನಮ್ಮ ಸೇವೆಯನ್ನು, ಕಿಂಚಿತ್ ಸೇವೆಯನ್ನು, ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ, ಹೋಮ್ ಗಾರ್ಡ್ಸ್ ಅಂತ ಹೇಳಿದರೆ ಸೆಕ್ಯೂರಿಟಿ ಅವರು ಅಂತೇಳಿ. ದಯವಿಟ್ಟು ನಾನು ನಮ್ಮ ಜನರಿಗೆ ಹೇಳ್ತೇನೆ, ಹೋಮ್ ಗಾರ್ಡ್ಸ್ಗಳು ಖಂಡಿತವಾಗಿ ಸೆಕ್ಯೂರಿಟಿ ಮಾಡುವವರಲ್ಲ. ನನಗೆ ಭಾಳಷ್ಟು ಮುಜುಗರ ಆದಂಥ ಸಂದರ್ಭಗಳಿದೆ. ಕೆಲವರು ಫೋನ್ ಮಾಡಿ, ನೀವು ಹೋಮ್ ಗಾರ್ಡ್ ಕಮಾಂಡೆಂಟ್ ಅಲ್ಲ, ನಮ್ಮ ಮದುವೆಗೆ ಪಾರ್ಕಿಂಗಿಗೆ ಒಂದು 50 ಹೋಮ್ ಗಾರ್ಡ್ಗಳನ್ನು ಕೊಡಿ ಅಂತೇಳಿ, ಪಾರ್ಕಿಂಗ್ ವ್ಯವಸ್ಥೆಗೆ. ನಾನು ಜನರಿಗೆ ಹೇಳ್ತೇನೆ, ನಮ್ಮ ಹೋಮ್ ಗಾರ್ಡ್ಸ್ಗಳು ನಿಮ್ಮ ಮದುವೆ ಪಾರ್ಕಿಂಗನ್ನು ವ್ಯವಸ್ಥೆ ಮಾಡಲಿಕ್ಕೆ ಇರುವವರಲ್ಲ. ನಮ್ಮ ಹೋಮ್ ಗಾರ್ಡ್ಗಳಂದರೆ ಒಂದು ಗೌರವಯುತವಾದಂಥ, ಅಲ್ಲಿ ಇಂಜಿನಿಯರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಕೂಲಿ ವರ್ಕರ್ಸ್ ಇದ್ದಾರೆ. ಒಂದು ಅತ್ಯಂತ ಪವಿತ್ರವಾದಂಥ ಕೆಲಸ. ಒಬ್ಬ ವ್ಯಕ್ತಿಗೆ 50,000 ಸ್ಯಾಲ್ರಿ ಇದ್ದವನು ಮಾಡುವ ಕೆಲಸವನ್ನು ದೊಡ್ಡ ಕೆಲಸ ಅಂತ ನಾನು ಹೇಳಲ್ಲ. ಎಲ್ಲ ವ್ಯವಸ್ಥೆಗಳು ಇದ್ದು ಸಹ ತಾವು ಹೇಳಿದರೆ ನಂಬಲಿಕ್ಕಿಲ್ಲ, ಒಬ್ಬನಿಗೆ 25 ಎಕರೆ ಜಾಗ ಇದೆ, ತೋಟ ಇದೆ, ಅವನು ಒಬ್ಬ ಹೋಮ್ ಗಾರ್ಡ್ ಆಗಿ ಕೆಲಸ. ಮೊನ್ನೆ ಕರ್ಫ್ಯೂ ಆದ ಸಂದರ್ಭದಲ್ಲಿ ಅವನು ತೋಟ ಕೃಷಿ ಮಾಡೋದನ್ನು ಬಿಟ್ಟು ಇಲ್ಲಿ ಬಂದಿದ್ದಾನೆ. ಯಾಕೆಂದರೆ ಅವನಿಗೆ ತಮ್ಮನ್ನು ಸಮಾಜಕ್ಕೆ ತೊಡಗಿಸಿಕೊಳ್ಬೇಕು ಅಂತ ಹೇಳೋ ಒಂದು ತುಡಿತ ಇದೆ. ಸಿಗುವಂತಹ ಗೌರವಧನಕ್ಕಾಗಿ ಅಲ್ಲ, ಆದರೆ ಸಮಾಜ ಸೇವೆ ಮಾಡಬೇಕೆನ್ನುವಂಥದ್ದು ಉದ್ದೇಶ. ನಮ್ಮ 1,000 ಹೋಮ್ ಗಾರ್ಡ್ಗಳಲ್ಲಿ ಕನಿಷ್ಠ ಒಂದು 30 ಮಂದಿ ಲಕ್ಷಾಧಿಪತಿಗಳಿದ್ದಾರೆ.
ಅವರು ಸ್ಯಾಲರಿಗಾಗಿ ಸಂಬಳಕ್ಕಾಗಿ ಕೆಲಸ ಮಾಡುವವರಲ್ಲ, ಅವರಿಗೂ ಏನಾದರೂ ಮಾಡಬೇಕು ಅಂತೇಳಿ. ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಹೋಮ್ ಗಾರ್ಡ್ಗಳಂದರೆ ಸೆಕ್ಯೂರಿಟಿಯವರು ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೂ ಸಹ ನಮ್ಮ ಮೇಲೆ ಏನಾದರೂ ಒಂದು ಸ್ವಲ್ಪ ಗೌರವ ಇದ್ದರೆ ನಮ್ಮ ಜೊತೆ ಕೈ ಜೋಡಿಸಿ ಸಮಾಜ ಸೇವೆ ಎಲ್ಲರೂ ಸೇರಿ ಮಾಡೋಣ. ಆ ಮೂಲಕ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಕೆಲಸ ನಾವೆಲ್ಲ ಮಾಡೋಣ. ದಯವಿಟ್ಟು ಗೃಹ ರಕ್ಷಕರು ಅಂದರೆ ದೇಶ ರಕ್ಷಕರು, ದೇಶದೊಳಗಿನ ಸೈನಿಕರು. ನೀವು ಸೈನಿಕರಿಗೆ ಏನು ಗೌರವ ಕೊಡ್ತೀವೋ ಅದೇ ರೀತಿ ಗೌರವವನ್ನು ನಮ್ಮ ಗೃಹ ರಕ್ಷಕರಿಗೆ ಕೊಡಿ ಅಂತ ನಾನು ಹೇಳ್ತೇನೆ. ತಾವು ಹೇಳಿದ್ರಿ ಹೋಮ್ ಗಾರ್ಡ್ಸ್ಗಳು ಇದರಲ್ಲಿ ಟ್ರಾಫಿಕಲ್ಲಿ ಕೆಲಸ ಮಾಡ್ತಾರೆ. ನಾವು ಅರ್ಧ ಗಂಟೆ ಬಿಸಿಲಿನಲ್ಲಿ ನಿಂತರೆ ನಾವು ಕೆಂಪಗಾಗ್ತೇವೆ, ನಮಗೆ ಅಲ್ಲಿ ತಲೆ ತಿರುಗಿ ಬೀಳ್ತೇವೆ. ಹಾಗಿರುವಾಗ ಬಿಸಿಲಲ್ಲಿ ಪೂರ್ತಿ ನಿಲ್ತಾರೆ. ಈಗ 38, ಈಗ ಮಂಗಳೂರಿನಲ್ಲಿ 38 ಡಿಗ್ರಿ ಟೆಂಪರೇಚರ್, ಗುಲ್ಬರ್ಗದಲ್ಲಿ 45 ಇದೆ. ಈ ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಬ್ಬ ಹೋಮ್ ಗಾರ್ಡ್ಸ್ ಯೂನಿಫಾರ್ಮ್ ಹಾಕೊಂಡು ನಿಲ್ಲಬೇಕಂದ್ರೆ ಅವನ ದೈಹಿಕ ಸಾಮರ್ಥ್ಯವನ್ನು ನೋಡಿ. ಅಷ್ಟು ಪರಿಪೂರ್ಣವಾದಂಥ ಕೆಲಸಗಳನ್ನು ಮಾಡ್ತಾರೆ. ಅವ್ರಿಗೇನೋ ಕೆಲವೊಮ್ಮೆ ಏನೋ ಆದಾಗ ಮತ್ತೆ ಅವರನ್ನೇ ಹಿಡ್ಕೊಂಡು ನೀವು ಬೈತೀರ. ದಯವಿಟ್ಟು ಅವರಿಗೂ ಒಂದು ಸ್ವಲ್ಪ ಗೌರವ ಕೊಡಿ. ಯಾಕೆಂತ ಹೇಳಿದರೆ ಅವ್ರಿಗೆ ಎಲ್ಲ ಇದ್ದು ಸಹ ಅವರು ಏನೋ ಒಂದು ಸಮಾಜಕ್ಕೆ ಇನ್ನೂ ಕೆಲವರಿದ್ದಾರೆ. ಈ ಟ್ರಾಫಿಕ್ ವಾರ್ಡನ್ಗಳನ್ನು ನಾನು ನೋಡಿದ್ದೇನೆ. ಪಾಪ ಒಬ್ಬರು 95 ವರ್ಷ ಆದವರು ಸಹ ಟ್ರಾಫಿಕ್ ವಾರ್ಡನ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನು ಟ್ರಾಫಿಕ್ನಲ್ಲಿ ಕೆಲಸ ಮಾಡ್ತಾರೆ, ಅತ್ಯಂತ ಕಠಿಣವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಗೌರವ ಕೊಡುವುದನ್ನು ನಾವು ಕಲಿಯೋಣ. ಆ ಮೂಲಕ ನಾವು ಅವರು ಸಮಾಜಕ್ಕಾಗಿ ಮಾಡುವ ಕೆಲಸವನ್ನು ಎಪ್ರಿಷಿಯೇಟ್ ಮಾಡೋಣ. ಅವರಿಗೆ ತೊಂದರೆ ಮಾಡೋದನ್ನು ಬಿಡಿ, ಅವರಿಗೆ ಮಾಡುವ ಕೆಲಸವನ್ನು ಸ್ವಲ್ಪ ಎಪ್ರಿಷಿಯೇಟ್ ಮಾಡಿದರೆ ಬಹುಶಃ ಆ ಒಂದು ಜನರಿಗೆ, ಕೆಲಸ ಮಾಡುವವರಿಗೆ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಹುರುಪು ಸಿಗುವ ಸಾಧ್ಯತೆ ಇದೆ. ಖಂಡಿತವಾಗಿ ಅವ್ರನ್ನ ಟೀಕಿಸಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು 5 ವರ್ಷ ವೃತ್ತಿಯಲ್ಲಿ ದಂತವೈದ್ಯರಾಗಿ ಕೂಡ 5 ವರ್ಷ ಜಿಲ್ಲಾ ಹೋಮ್ ಗಾರ್ಡಿನ ಸಮಾದೇಶರಾಗಿ ಸೇವೆ ಸಲ್ಲಿಸಿದ್ದು. ಈ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ? ನೋಡಿ, ಇದೊಂದು ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಒಬ್ಬ ವೈದ್ಯನಾಗಿ ಸಹ ಒಬ್ಬ ರೋಗಿಯ ಜೀವವನ್ನು ಕಾಪಾಡೋದು ನನ್ನ ವೃತ್ತಿ ಧರ್ಮ, ರಾಜಧರ್ಮ, ವೃತ್ತಿಯ ಧರ್ಮ. ಅದು ನಾನು ಮಾಡಲೇಬೇಕು. ಒಬ್ಬ ರೋಗಿಯ ಹಿತವನ್ನು ಕಾಯೋದು ನಾನು ಮಾಡಲೇಬೇಕು. ಒಬ್ಬ ಡಾಕ್ಟರಾಗಿ ನಾನು ಅದನ್ನು ಮಾಡಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಹೇಳೋದು ನಾನಲ್ಲ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅದು ನನ್ನ ಧರ್ಮ, ಅದು ನನ್ನ ಕರ್ಮ, ನಾನು ಮಾಡಲೇಬೇಕು. ನಾನು ವೈದ್ಯಕೀಯ ವೃತ್ತಿಯನ್ನು ಕಲಿತ ಮೇಲೆ ಅದು ನಾನು ಮಾಡಬೇಕು. ಈಗ ವಕೀಲರು ನಾನು ವಕೀಲತೆಗೆ ಮಾಡಿ ನಾನು ಅದು ಮಾಡಿದ್ದೇನೆ ಇದು ಮಾಡಿದೆ ಅಂತ ಹೇಳಿದರೆ ಅದು ನಾವು ಒಪ್ಪಿಕೊಳ್ಳುವಂಥ ವಿಚಾರ ಅಲ್ಲ. ಯಾಕೆಂದರೆ ಅವರು ನಮ್ಮ ಹಣೆ ಬರ, ನಾವು ಮಾಡಲೇಬೇಕದು. ಅದೇನು ದೊಡ್ಡ ವಿಷಯ ಅಲ್ಲ. ನಾವು ಕಲಿತ ಮೇಲೆ ಈಗ ನೀವು ಜರ್ನಲಿಸ್ಟ್ ಇದ್ದೀರಾ, ನೀವು ನಿಮ್ಮ ಪತ್ರಿಕಾ ಉದ್ಯಮ ವೃತ್ತಿಯಲ್ಲಿ ನೀವು ಮಾಡುವಂಥದ್ದು ನಿಮ್ಮ ಕೆಲಸ, ಅದು ನಿಮ್ಮ ಹೊಟ್ಟೆಪಾಡಿಗಾಗಿ ಮಾಡುವಂಥದ್ದು. ಎಲ್ಲರೂ ಮಾಡೋದು ಹೊಟ್ಟೆಪಾಡಿಗಾಗಿ. ನಾನು ವೈದ್ಯಕೀಯ ವೃತ್ತಿ ಮಾಡೋದಿದ್ದರೆ ಅದು ಸಮಾಜ ಸೇವೆ ಅಂತ ಹೇಳೋಕ್ಕಾಗಲ್ಲ. ನಾನು 50 ವರ್ಷ ಹಲ್ಲು ಕಿತ್ತಿದ್ದೇನೆ, ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ಹೇಳಿದರೆ ಯಾಕೆ? ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಮನೆ ಇದೆ, ಕಾರಿದೆ, EMI ಕಟ್ಟಬೇಕು. ಅದು ನನ್ನ ನಾನು ಮಾಡುವಂಥ ಒಂದು ಕಮಿಟ್ಮೆಂಟ್. ಅದು ನಾನು ಕಲಿತದ್ದಕ್ಕೆ ನಾನು ಮಾಡುವಂಥದ್ದು. ಆದರೆ ನಾವು ನಮ್ಮ ವೃತ್ತಿಯನ್ನು ಬಿಟ್ಟು, ಅದನ್ನು ಬಿಟ್ಟು ಬೇರೊಂದು ವೃತ್ತಿಯನ್ನು ತೆಗೆದುಕೊಂಡು ಅಲ್ಲಿ ಏನಾದರೂ ಒಂದು ತಮ್ಮಿಂದ ಸೇವೆ ಕೊಡಬೇಕು ಅಂತೇಳಿ ನಾವು ಮನಸ್ಸು ಮಾಡಿದರೆ ಅದನ್ನು ನಾನು ಖಂಡಿತವಾಗಿ ಒಂದು ರೀತಿಯ ಸಮಾಜ ಸೇವೆ ಅಂತ ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಭಾಳಷ್ಟು ಮಂದಿ ಇದ್ದಾರೆ. ಅದು ರೆಡ್ ಕ್ರಾಸ್ ಇರ್ಬೋದು, ವೃತ್ತಿಯ ಜೊತೆಗೆ ನಾವು ರೆಡ್ ಕ್ರಾಸ್ನಲ್ಲಿ ಕೆಲಸ ಮಾಡಿ ಜನರ ಸೇವೆ ಮಾಡುವಂಥದ್ದು, ಅದು ಸಮಾಜ ಸೇವೆ. ಅಥವಾ NSS ಇರ್ಬೋದು, ರಾಷ್ಟ್ರೀಯ ಸೇವಾ ಯೋಜನೆ ಇರ್ಬೋದು, ಅಥವಾ ಇನ್ಯಾವುದೇ ಆರ್ಗನೈಸೇಷನ್ ಇರ್ಬೋದು, ಲಯನ್ಸ್ ಇರ್ಬೋದು, ರೋಟ್ರಿ ಇರ್ಬೋದು, ಅಥವಾ JCI ಇರ್ಬೋದು. ಅದೆಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅದಕ್ಕೆ ಪ್ರೈವೇಟ್ ಆರ್ಗನೈಸೇಷನ್, NGOಗಳಿದೆಯಲ್ಲ. ಈಗ ನಮ್ಮ ಹೋಮ್ ಗಾರ್ಡ್ಸು ಅಷ್ಟೇ, ಒಂದು ರೀತಿಯ ನನ್ನ ವೃತ್ತಿಯ ಜೊತೆಗೆ ನಾನು ಅದರ ಪೂರಕವಾಗಿ ವೃತ್ತಿ ಮಾಡುವುದರ ಜೊತೆಗೆ ಈ ಹೋಮ್ ಗಾರ್ಡ್ಸ್ಗಳ ಸಂಸ್ಥೆ ಆರ್ಗನೈಸೇಷನ್ ನಾನಾಗಿ ಸೇರಿಕೊಂಡು 5 ವರ್ಷಗಳ ಕಾಲ ನನಗೆ ಭಾಳಷ್ಟು ತೃಪ್ತಿ ತಂದಂತಹ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆಂದರೆ ನಾನು ಈ ಸಂಸ್ಥೆಗೆ ಬಂದಾಗ ಕೇವಲ 200 ಹೋಮ್ ಗಾರ್ಡ್ಸ್ ಇದ್ದರು. ಇವತ್ತು 1000 ಹೋಮ್ ಗಾರ್ಡ್ಸ್ ಇದ್ದಾರೆ. ನಾವು ಹೋದಲ್ಲೆಲ್ಲ ನಾವು ಹೋಮ್ ಗಾರ್ಡ್ಸ್ಗಳನ್ನೇ ಕೇಳ್ತೇವೆ. ಪ್ರತಿಯೊಂದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಹೋಮ್ ಗಾರ್ಡ್ಸ್ ಇಲಾಖೆ ಅಂದರೆ ಏನು ಅಂತೇಳಿ ಜನರಿಗೆ ಒಂದು ಅರಿವಾಗಿದೆ. ತಾವು ಹೇಳಿದರೆ ನಂಬಲಿಕ್ಕಿಲ್ಲ, ಈಗಲೂ ನನ್ನ ಇಲಾಖೆಯಲ್ಲಿ 250 ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಪ್ರತಿಯೊಬ್ಬರು ಹೋಮ್ ಗಾರ್ಡ್ಗೆ ಜಾಯ್ನ್ ಆಗಬೇಕು ಅಂತ ಹೇಳುವ ಒಂದು ರೀತಿಯ ಒಂದು ಜನರಿಗೂ ಸಹ ಇಂಥ ಒಂದು ಇಲಾಖೆ ಇದೆ, ಈ ಇಲಾಖೆಯ ಮುಖಾಂತರ ನಾವು ಸೇವೆ ಮಾಡ್ಬೋದು ಅಂತ ಹೇಳೋ ಒಂದು ಅರಿವು ಜನರಿಗೆ ಬಂದಿದೆ. ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಹೋಮ್ ಗಾರ್ಡ್ ಇಲಾಖೆಯ ಬಗ್ಗೆ ನಾವು ಹೆಚ್ಚಿನ ಅರಿವು ಮೂಡಿಸಿದ್ದೇವೆ. ಭಾಳಷ್ಟು ಮಂದಿ ನಮ್ಮ ಇಲಾಖೆಯನ್ನು ಸೇರಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ನನಗೆ ಭಾಳಷ್ಟು ಮಂದಿಯ ಪರಿಚಯ ಆಗಿದೆ. ಸಮಾಜದ ತಳಸ್ತರದ ಮೇಲಿನ ಸ್ತರದ ಎಲ್ಲ ವ್ಯಕ್ತಿಗಳ ಜೊತೆ ಒಂದು ರೀತಿಯ ನನಗೆ ಸಂಬಂಧ ಬೆಳೆದಿದೆ, ಪ್ರೀತಿ ಬೆಳೆದಿದೆ. ಭಾಳಷ್ಟು ಮಂದಿ ಗೃಹ ರಕ್ಷಕರನ್ನು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ, ಗೌರವಿಸಿದ್ದಾರೆ. ಈ ಕಾರಣದಿಂದ 5 ವರ್ಷಗಳ ಕಾಲ ನಾನು ಮಾಡಿದ ಕೆಲಸ ನನಗೆ ಭಾಳಷ್ಟು ತೃಪ್ತಿ ತಂದಿದೆ. ಒಬ್ಬ ವೈದ್ಯನಾಗಿ ನನ್ನ ವೃತ್ತಿಯಲ್ಲಿ ಏನು ನಾನು ಸಂತಸ ಅನುಭವಿಸಿದ್ದೀನೋ ಅದಕ್ಕಿಂತ ಜಾಸ್ತಿ ಸಂತಸವನ್ನು ನಾನು ಈ ಇಲಾಖೆಯಲ್ಲಿ ನಾನು ಅನುಭವಿಸಿದ್ದೇನೆ, ಖುಷಿಪಟ್ಟಿದ್ದೇನೆ ಅಂತ ಹೇಳೋಕ್ಕೆ ಇಚ್ಛೆ ಮಾಡ್ತೇನೆ. ನಾನು ಹೇಳುವುದಿಷ್ಟೇ, ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಜನರು ಗೃಹ ರಕ್ಷಕ ಇಲಾಖೆಗೆ ಬನ್ನಿ, ನಾವೆಲ್ಲ ಸೇರಿ ಒಂದು ಆರೋಗ್ಯವಂತ ಸ್ವಾಸ್ಥ್ಯವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ. ಹಾಗೂ ನಮ್ಮ ಗೃಹ ರಕ್ಷಕರನ್ನು ದಯವಿಟ್ಟು ಯಾವತ್ತೂ ಕೀಳಾಗಿ ನೋಡಬೇಡಿ. ಅವರು ಮಾಡುವ ಕೆಲಸ ಅತ್ಯಂತ ಕಠಿಣವಾದ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ.
ಅವರನ್ನು ಗೌರವಿಸಿ ಅಂತೇಳಿ ನಾನು ಈ ಮೂಲಕ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಕೊನೆಗೆ ಸಂದೇಶ. ಗೃಹರಕ್ಷಕ ಇಲಾಖೆ ಅನ್ನೋದು ಒಂದು ನಿಷ್ಕಾಮ ಸೇವೆ. ನಿಮಗೆ ಈ ಇಲಾಖೆಯಲ್ಲಿ ಹಣ ಮಾಡಬೇಕು ಅಂತ ವಿಚಾರ ಇದ್ದರೆ ದಯವಿಟ್ಟು ಸೇರಬೇಡಿ. ನಿಮಗೆ ಸಮಾಜಕ್ಕೆ ಏನಾದರೂ ಒಂದು ನಿಮ್ಮಿಂದ ಏನಾದರೂ ಒಂದು ಕಿಂಚಿತ್ ಸಹಾಯ ಆಗಬೇಕು ಅಂತ ಹೇಳುವ ಒಂದು ಭಾವನೆ ಇದ್ದರೆ ನಿಮ್ಮ ವೃತ್ತಿಯ ಏಕತಾನತೆಯನ್ನು ಬಿಟ್ಟು, ಈಗ ನಾನು ಈಗ ತಾನೇ ಹೇಳಿದೆ, ನಾನು ದಂತವೈದ್ಯ ಅಥವಾ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ನನ್ನ ವೃತ್ತಿಯಲ್ಲಿ ನಾನು ಮಾಡಿದ್ದನ್ನೇ ಮಾಡೋದು, ಅದೇ ಒಂದು ಮೊನೋಟನಸ್ ಲೈಫ್ ಅಂತ ಆಗತ್ತೆ. ಅಥವಾ ಇನ್ನೊಬ್ಬರು ವೈದ್ಯರನ್ನು ಕೇಳಿ, ಅಥವಾ ಇನ್ನು ಜರ್ನಲಿಸ್ಟನ್ನು ಕೇಳಿ, ಅಥವಾ ಅಡ್ವೊಕೇಟನ್ನು ಕೇಳಿ, ದಿನ ಬೆಳಿಗಾದರೆ ಕೋರ್ಟಿಗೆ ಹೋಗೋದು, ವಾದ ಮಾಡೋದು ಅದೇ ಆಗ್ತದೆ. ಸೊ ನಿಮ್ಮ ವೃತ್ತಿಯ ಏಕತಾನತೆಯನ್ನು ನೀವು ಹೋಗಲಾಡಿಸಬೇಕು ಅಂತ ಹೇಳಿದರೆ, ಜೀವನದಲ್ಲಿ ಒಂದಷ್ಟು ಹೊಸತನವನ್ನು ಬಯಸುವುದಾದರೆ ನೀವು ಮಾಡಿದ ಕೆಲಸವನ್ನು ಮಾಡುವುದರ ಜೊತೆಗೆ ಇಂತಹ ಒಂದು NGOಗಳಿರ್ಬೋದು, ಅಥವಾ ರೆಡ್ ಕ್ರಾಸ್ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಅಥವಾ NSS ಇರ್ಬೋದು, ಯಾವುದೇ ಒಂದು ಸಂಘಟಿತವಾದಂಥ ಸಂಸ್ಥೆಗಳನ್ನು ಸೇರಿಕೊಳ್ಳಿ. ಆ ಮೂಲಕ ನಿಮ್ಮ ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿಯಾಗಿ ಇದು ಬೆಳೆಯಲಿ. ಹಾಗೆ ಮಾಡಿದರೆ ಬಹುಶಃ ನಾವೆಲ್ಲ ಒಂದು ನಮ್ಮಿಂದ ಏನು ನಮ್ಮ ಸಾಮರ್ಥ್ಯ ಇದೆ ಅದರಿಂದ ನಮ್ಮ ದೇಶಕ್ಕೆ ನಾವು ಖಂಡಿತಾದಂಥ ಅಳಿಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಆ ಮೂಲಕ ವೃತ್ತಿಯ ಏಕತಾನತೆಯನ್ನು ಹೋಗಲಾಡಿಸಿಕೊಂಡು ಒಂದು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನಾನಂತೂ 5 ವರ್ಷಗಳ ಕಾಲ ಈ ಗೃಹರಕ್ಷಕ ಇಲಾಖೆಯಲ್ಲಿ ಸಮಾಧಿಷ್ಠನಾಗಿ ಪ್ರಾಮಾಣಿಕವಾಗಿ ನನ್ನನ್ನು ಅತ್ಯಂತ ನಿಷ್ಠೆಯಿಂದ ತೊಡಗಿಸಿಕೊಂಡಿದ್ದೇನೆ, ಬಹಳಷ್ಟು ಸುಖವನ್ನು ಅನುಭವಿಸಿದ್ದೇನೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ತಾವು ಕೂಡ ನಮ್ಮ ಇಲಾಖೆಯನ್ನು ಸೇರಿಕೊಂಡು ನಮ್ಮ ದೇಶದ, ನಮ್ಮ ಆ ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೈ ಜೋಡಿಸಿ ಅಂತೇಳಿ ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಗೃಹ ರಕ್ಷಕರು ಅಂದರೆ ಏನು, ಅವರಿಗಿರುವಂತಹ ಗೌರವದ ಸ್ಥಾನಮಾನ ಏನು, ಗೃಹ ರಕ್ಷಕರಾಗಿ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಉನ್ನತ ಕೆಲಸದಲ್ಲಿರುವವರು, ಲಕ್ಷಾಧಿಪತಿಗಳು ಎಲ್ಲರೂ ಸೇರ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ, ಸೇವಾ ಮನೋಭಾವನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೂಡ ಸೇರಿ ದೇಶ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಆತ್ಮ ತೃಪ್ತಿಗಾಗಿ ವೃತ್ತಿಯ ಏಕತಾನತೆಯನ್ನು ಬಿಟ್ಟು ಮತ್ತೊಂದು ಸೇವೆಯಲ್ಲಿಯೂ ನಮ್ಮನ್ನು ತೊಡಗಿಸಿಕೊಳ್ಳಬಹುದು ಎನ್ನುವಂತಹ ಈ ಒಂದು ಗೃಹ ರಕ್ಷಕರ ಮಾಹಿತಿ ಅಖಿಲ ಭಾರತ ಗೃಹ ರಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಮಗೆ ನೀಡ್ತಾ ಇದ್ದಾರೆ. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಶರಾಗಿ ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ವೃತ್ತಿಯಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು, ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದ.